ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಇತ ವಾರ್ತೆ ದೇವರ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಕುಡ್ಲದ ನಿಲೆಟ್ ಮೊಳಹಳ್ಳಿ ಶಿವರಾಮ್ ನಿಂಬುಗಾದ ದಕ್ಷಿಣ ಕನ್ನಡ ಬೊಕ ಒಡಿಪು ಜಿಲ್ಲದ 2022-23 ಸಾಲ್ಡ್ 10ನೇ ಕ್ಲಾಸ್ ಬೊಕ ಪದವಿ ಪೂರ್ವ ಕಾಲೇಜ್ ಪರೀಕ್ಷೆಲೆಡ್ ಹೆಚ್ಚ ಮಾರ್ಕದೆತ್ತಿನ ಜೋಕ್ಲಿಗ್ ಪ್ರತಿಭಾ ಪುರಸ್ಕಾರ ಬೊಕ ಸಹಕಾರಿ ಬ್ಯಾಂಕ್ ಬೇಲೆದಕ್ಲನ ಮಿತ್ತ ಮಟ್ಟದ ಬರವು ಕಲ್ಪನಾ ಜೋಕ್ಲಿಗ್ ಪಣವು ಸಹಾಯ ಕುರ್ಪುನ ಕಾರ್ಯಕ್ರಮ ಶುಕ್ರವಾರ ಕೊಡಿಯಾಲಬೈಲ್ ಪ್ರಧಾನ ಆಫೀಸ್ ದ ಮೊಳಹಳ್ಳಿ ಶಿವರಾಮ್ ಸಭಾಂಗಣಡು ಅಟಣೆ ಮಲ್ತದಿತ್ತೆರ ಬ್ಯಾಂಕ್ ದ ಗುರ್ಕಾರ್ಯರು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಗುರ್ಕಾರ್ಮೇಡ್ ಕುಡ್ಲದ ಪೊಲೀಸ್ ಕಮಿಷನರ್ ಕುಲದೀಪ್ ಕುಮಾರ್ ಜೈನ್ ಮಲ್ಲವಿನರಾದ ಪಾಲ್ದಿತ್ತೊಂದು ಕಾರ್ಯಕ್ರಮ ಉದಿಪನಾಂಡ್ 20 ಜೋಕ್ಲಿಗ್ ಪ್ರತಿಭಾ ಪುರಸ್ಕಾರ ಬೊಕ ಬ್ಯಾಂಕ್ ದ ಬೇಲೆದಕ್ಲನ 113 ಜೋಕುಲ್ ಬೊಕ ನವೋದಯ ಸ್ವಸಹಾಯ ಸಂಘದ ಸದಸ್ಯರನ್ನ 51 ಜೋಕುಲು ಸೇರ್ದು ಒಟ್ಟು 154 ಜೋಕ್ಲಿಗ್ ವಿದ್ಯಾರ್ಥಿ ಪಣವು ಸಹಾಯ ಪಟ್ಟಿಯರು ಸಾಧಕಿ ತನುಶ್ರೀ ಪಿತ್ರೋಡಿಗೆ ಮರ್ಯಾದೆ ಸಂದಾಯ್ತ ಮಲ್ತೆರ ಪೊಲೀಸ್ ಕಮಿಷನರ್ ಕುಲದೀಪ್ ಕುಮಾರ್ ಜೈನ್ ಪಾತಿರ್ದ ಕಲ್ಪನ ಬಿಡ್ಸರ್ ಜೋಕ್ಲಿಗೆ ಸರಿಯಾಯಿನ ಉಮೇದು ಕೊರ್ಪನಕ್ಲು ಇತ್ತಂಡ ಸಾಧನೆ ಮಲ್ಪನ ಉತ್ಸಾಹ ಹೆಚ್ಚುಂಡು ಇತ್ತೆ ಜೋಕ್ಲು ಎಟ್ಟೆ ಕಲ್ಪುವೇರೆ ಎಂಕುಲು ಕಲ್ತುಂದುಪ್ಪನಾಗ ಇಂಚ ಮಾರ್ಗದೆಪ್ಪರೆ ಸಾಧ್ಯ ಆವಂದಿಜ್ಜಾಂಡ್ ತಮಿಳುನಾಡದ MCAಡ್ ರ್ಯಾಂಕ್ ಇದೆ ಅಪಗ ತನಕ ಸಮ್ಮಾನ ಮಲ್ತದಿತ್ತೆರ ಬರವು ಕಲ್ಪನಕ್ಲ ಉದ್ದೇಶ ಸ್ಪಷ್ಟವಾದಿತ್ತಂಡ ಐನ ಮುಟ್ಟುನ ಸಾದಿ ಸುಲಭಾಪುನಂದು ಕುಲದೀಪ್ ಕುಮಾರ್ ಜೈನ್ ಪಂಡೆರ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಗುರ್ಕಾರ್ಮೆದ ಪಾತ್ರ ಪಂಡದ 15 ವರ್ಷಲೆಡ್ದಿಂಚ ಪ್ರತಿಭಾ ಪುರಸ್ಕಾರ ಕೊರೊಂದುಲ್ಲ ಬರವು ಕಲ್ಪನಕ್ಲನ ಬದುಕಡು ಮಹತ್ವದ ಬದಲಾವಣೆ ಆವಡು ಪನ್ಪುನ ಉದ್ದೇಶ ಈ ಕಾರ್ಯಕ್ರಮದ ಪಿರವುಂಡೊಂದು ಪಂಡೆರ ಬ್ಯಾಂಕ್ದ ಒತ್ತು ಗುರ್ಕಾರ್ಯರು ವಿನಯ್ ಕುಮಾರ್ ಸೂರಿಂಜೆ ಮುಖ್ಯ ಕಾರ್ಯತೋವನ್ನಾಧಿಕಾರಿ ಕೆ ಗೋಪಾಲಕೃಷ್ಣ ಭಟ್ ಒಡಿಪು ಜಿಲ್ಲಾ ಸಹಕಾರಿ ಯೂನಿಯನ್ ಗುರ್ಕಾರ್ಯರು ಜಯಕರ ಶೆಟ್ಟಿ ಇಂದ್ರಾಳಿ SJADS ಗುರ್ಕಾರ್ಯರು ರವೀಂದ್ರ ಕಂಬಳಿ ಬ್ಯಾಂಕ್ ನಿರ್ದೇಶಕರಾಯನ ರಾಜಾರಾಮ ಭಟ್ ಭಾಸ್ಕರ ಎಸ್ ಕೋಟ್ಯಾನ್ ಎಂ ವಾದಿರಾಜ ಶೆಟ್ಟಿ ಎಸ್ ರಾಜು ಪೂಜಾರಿ ಶಶಿಕುಮಾರ್ ರೈ ಜಯರಾಮ ರೈ ದೇವಿಪ್ರಸಾದ್ ಶೆಟ್ಟಿ ಬಳಪು ಮೋನಪ್ಪ ಶೆಟ್ಟಿ ಯಕ್ಕಾರ ಕೆ ಹರಿಶ್ಚಂದ್ರ ಎಂ ಮಹೇಶ್ ಹೆಗ್ಡೆ ಕೆ ಜಯರಾಜ ಬಿ ರೈ ಬಿ ಅಶೋಕ್ ಕುಮಾರ್ ಶೆಟ್ಟಿ ರಾಜೇಶ್ ರಾವ್ ಬೊಕ ಸದಾಶಿವ ಉಳ್ಳಾಲ ಈ ಪೊರ್ತುಡಿತ್ತೆರು SCDCC ಬ್ಯಾಂಕ್ ರವರ ಎಲ್ಲರಿಗೂ ಅನಂತ ಧನ್ಯವಾದಗಳು. ಯಾಕೆನಾ ಈ ಒಂದು ಕಾರ್ಯಕ್ರಮದಲ್ಲಿ ಈಗ ಈ ಒಂದು ಪುರಸ್ಕಾರ ವಿತರಣೆ ಮಾಡುವ ಸಂದರ್ಭದಲ್ಲಿ ಎಲ್ಲ ಮಕ್ಕಳದ ಮಾರ್ಕ್ಸ್ಗಳು ಕೇಳುವಾಗ ನನಗೆ ಒಂಥರ ಅನ್ನಿಸ್ತಾ ಇದಕ್ಕೆ ಸುತ್ತಮುತ್ತ ತುಂಬ ಚೆನ್ನಾಗಿ ಓದಿರೋರು ಮಕ್ಕಳು ಆಲ್ರೆಡಿ ಬಂದಿದ್ದಾರೆ. ನಾನು 10th 12th ಪಾಸ್ ಮಾಡುವ ಸಂದರ್ಭದಲ್ಲಿ ಇಷ್ಟೊಂದು ಮಾರ್ಕ್ಸ್ ಪಡ್ಕೊಂಡಿಲ್ಲ. ಸೊ ಈ ಎಲ್ಲ ಮಾರ್ಕ್ಸ್ ಕೇಳ್ಕೊಳ್ಳುವಾಗ ಒಂಥರ ಡಿಫ್ರೆಂಟ್ ಮೋಟಿವೇಶನ್ ಅನ್ನಿಸ್ತಾ ಇದೆ. ಈ ಒಂದು ಮೋಟಿವೇಶನ್ ನನಗೆ ತಮ್ಮೆಲ್ಲರ ಕಡೆಯಿಂದ ಆಗೋದಕ್ಕೆ ಇಲ್ಲಿ ಒಂದು ಕಾರ್ಯಕ್ರಮಕ್ಕೆ ನಾನು ಬಂದದಕ್ಕೆ ನನಗೆ ತುಂಬ ಖುಷಿಯಾಗಿದೆ. ಅದಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಕರೆದದಕ್ಕೆ ನನಗೆ ಅನಂತ ಧನ್ಯವಾದಗಳು. ನಾವು ಸುಮಾರು 15 ವರ್ಷಗಳಿಂದ ಸತತವಾಗಿ ಈ ರೀತಿಯಾಗಿ 10ನೇ ತರಗತಿ ಮತ್ತು ಪದವಿ ಪೂರ್ವ ಪರೀಕ್ಷೆಯಲ್ಲಿ ಅತ್ಯಧಿಕ ಅಂಕ ಗಳಿಸುವವರನ್ನು ಗೌರವಿಸುವಂಥ ಕೆಲಸವನ್ನು ಪುರಸ್ಕಾರ ಮಾಡಿಕೊಂಡು ಬಂದಿದ್ದೇವೆ. ಕಾರಣ ಇಷ್ಟೇ, ನಮ್ಮ ಕಮಿಷನರವರು ಪೊಲೀಸ್ ಆಯುಕ್ತರು ಒಂದು ಮಾತು ಹೇಳಿದರು. ಈ ರೀತಿಯಾಗಿ ಅವರನ್ನು ರ್ಯಾಂಕ್ ಪಡೆದಾಗ ಅವರಿಗೆ ಪುರಸ್ಕಾರ ಮಾಡಿದಾಗ ಅಲ್ಲಿ ಸಿಕ್ಕಿದ IPS ಅಧಿಕಾರಿಯಿಂದಾಗಿ ಅವರ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಬಂತು ಅನ್ನುವಂಥದ್ದನ್ನು ಅವರು ತಮಗೆ ತಿಳಿಸಿದರು. ಅದೇ ರೀತಿಯಾಗಿ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಬರಬೇಕು, ನಿಮ್ಮಲ್ಲಿ ಹುಮ್ಮಸ್ಸು ಹುಟ್ಟಿಸಬೇಕು, ಮುಂದಿನ ವಿದ್ಯಾಭ್ಯಾಸದಲ್ಲಿ ಇನ್ನಷ್ಟು ಅಂಕಗಳನ್ನು ಪಡೆಯಬೇಕು. ಇದಲ್ಲದೆ ಮಾದರಿಯಾಗಿ ಇವತ್ತು ನೀವೇನು ಪುರಸ್ಕಾರವನ್ನು ಪಡ್ಕೊಂಡಿದ್ದೀರಿ, ಇದು ಎಲ್ರಿಗೂ ಒಂದು ಮಾದರಿಯಾಗಿ ಎಲ್ಲರಲ್ಲಿ ಉತ್ಸಾಹ ಮೂಡಿ ಬರಬೇಕು. ನಾವು ಅತಿ ಹೆಚ್ಚು ಅಂಕವನ್ನು ಪಡೆದು ಜಿಲ್ಲಾ ಬ್ಯಾಂಕಿನಿಂದ ಪುರಸ್ಕೃತ ಆಗಬೇಕು ಅನ್ನುವಂಥ ಭಾವನೆ ಮೂಡಿ ಬರಬೇಕು ಅನ್ನುವಂಥ ಉದ್ದೇಶದಿಂದ ನಾವು 15 ವರ್ಷಗಳಿಂದ ಇದರ ಕಾರ್ಯವನ್ನು ಮಾಡಿಕೊಂಡು ಬಂದಿದ್ದೇವೆ. ವಿದ್ಯಾರ್ಥಿಗಳಲ್ಲಿ ಇವತ್ತು ನೋಡಿದಾಗ 625ರಲ್ಲಿ 623 ಅಂಕ ಪಡೆಯುವುದು ಹೇಳಿದರೆ ಅಷ್ಟು ಸುಲಭದ ಕೆಲಸ ಅಲ್ಲ. ಬಾಲ್ಕಿ ಶೆಟ್ಟರು ಕೂತ್ಕೊಂಡಿದ್ದಾರೆ ಅಲ್ಲಿ. ಅದೇ ರೀತಿಯಾಗಿ 600ರಲ್ಲಿ 595 ಇದು ಅವರಲ್ಲಿರುವ ಒಂದು ಅರ್ಹತೆಯನ್ನು ತೋರಿಸ್ಕೊಡ್ತದೆ. ಇವತ್ತು ವಿದ್ಯಾರ್ಥಿಗಳಿಗೆ ಹೇಗೆ ಅವರು ಪುರಸ್ಕಾರ ತಗೊಳ್ಳುವಾಗ ಗೌರವ ಸಿಗ್ತದೋ ಅದೇ ರೀತಿಯಾಗಿ ಅವರ ಹೆತ್ತವರಿಗೂ ಇದರ ಪಾಲಿದೆ. ಯಾಕೆ ಹೇಳಿದರೆ ಅವರನ್ನು
ಈ ರೀತಿಯಾಗಿ ಓದಿಸುವುದರಲ್ಲಿ ಹೆತ್ತವರ ಪಾತ್ರ ಕೂಡ ದೊಡ್ಡದಿದೆ. ಹಾಗಾಗಿ ನಾವು ವಿದ್ಯೆಗೆ ಹೆಚ್ಚು ಮಹತ್ವವನ್ನು ಕೊಡಬೇಕು ಅನ್ನುವಂಥದ್ದನ್ನು ನಾವು ಹೇಳ್ತಾ ಬಂದಿದ್ದೀವಿ. ಕುಡ್ಲ ಕದ್ರದ ITI ತಾಂತ್ರಿಕ ಕಾಲೇಜದ ಮಾಡ್ ಸೀಲ್ ಬುಡ್ದು ವರ್ಷದ ನೀರು ತೋರೊಂದುಂಡು. ಜೋಕುಲು ಕಲ್ಪರೆ ಕುಲ್ಲುನ ಕ್ಲಾಸ್ ರೂಮ್ಲೆಡ್ ನೀರು ಎರ್ಕದುಂಡು. ITI ರಿಪೇರಿಗೆ ಅನುದಾನದ ಕೊರತೆ ಉಂಡು. ಈ ಬಗೆಟ್ ಸಂಬಂಧಪಟ್ಟಿನ ಇಲಾಖೆದ ಹಿರಿಯ ಅಧಿಕಾರಿಗಳಿಗೆ ಭಿನ್ನೈತೊನ್ನ ಓಲೆ ಕೊಡ್ದಿತ್ತದ ಇಡಮುಟ್ಟ ಕಾರ್ಯಗೂ ಜೈದುಜಿರು. ಪರತ್ತು ಒಬಿರಾಯನ ಕಾಲದ ಮಾಡು ಉಂದಾದಿತ್ತದ ಸರಿಯಾಯಿನ ರಿಪೇರಿ ಅಗತ್ಯ ಉಂಡೊಂದು ITI ಜೋಕ್ಲು ಒತ್ತಾಯ ಮಲ್ದೇರ. ದಕ್ಷಿಣ ಕನ್ನಡ ಜಿಲ್ಲೆಡ ಕರಿನ ಒಂಜಿ ವಾರಡ್ದು ಭಾರಿ ಬಡ್ಸ ಬರೊಂದಿತ್ತದ ಸಾಂಕ್ರಾಮಿಕ ಸೀಕ ಪರಡುನ ಕಾಲ ದುಂಡು. ಅಂಚಾದ ದುಂಬತ್ತ ಜಾಗೃತ ವಹಿಸದ ಪರಡುನ ಸೀಕ್ಲೆನ ಪತ್ತಡದಿಯರೆ ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯ ಇಲಾಖೆ ಕ್ರಮ ದೆತೊಂದುಂಡು. ಮಲೇರಿಯಾ ಸೀಕ್ ಪರಡಂದಿನಂಚ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಅಧಿಕಾರುಲು ಆಶಾ ಕಾರ್ಯಕರ್ತೆಯರು ಇಲ್ಲಡೆ ಪೋದು ಸೀಕ್ ಪರಡಂದಿನಂಚ ದೆತೊನೊಡಾಯಿನ ಕ್ರಮಕ್ಲೆನ ತಿರಿಪ ಹೊಂದಿಲ್ಲೆರ. ಇಲ್ಲದ ಸುತ್ತಮುತ್ತ ನೀರು ಉಂತಂದಿನಂಚ ಜಾಗ್ರತೆ ವಹಿಸುನ ಗೂವೆಲ್ದ ನೀರ್ಗ್ ಗೊಪ್ಪಿ ಮಿನ್ಲೆನ ಪಾಡುನ ಮಲೇರಿಯಾ, ಡೆಂಗ್ಯೂ, ಎಲಿಜರ, ಚಿಕನ್ ಗುನ್ಯಾ, ಪೈಲೇರಿಯಾ ಇಂಚಿತ್ತಿ ಸಾಂಕ್ರಾಮಿಕ ಸೀಕುಲು ಪರಡಂದಿನಂಚ ಜಾಗ್ರತೆ ವಹಿಸರೆ ಸೂಚನೆ ಕೊರೊಂದುಲ್ಲೆರ. ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯ ಅಧಿಕಾರಿ ಕಿಶೋರ್ ಕುಮಾರ್ ನಮ್ಮ ಕುಡ್ಲ ಚಾನಲ್ದ ಒಟ್ಟಿಗೂ ಪಾತಿರ್ದು ಸಾಂಕ್ರಾಮಿಕ ಸೀಕ್ ಪರಡಂದಿನಂಚ ಎಂಕ್ಲು ಮಾತಾ ಜಾಗ್ರತೆ ಕ್ರಮದೆ ತೊಂದ ಏರೆಗಾಂಡಲ ಜ್ವರ ಬತ್ತನ ತುರ್ತು ಕೈತಲ್ದ ಪ್ರಾಥಮಿಕ ಆರೋಗ್ಯ ಕೇಂದ್ರಲೆಗೆ ಪೋದು ಸರಿಯಾಯಿನ ಮಡ್ದದೆ ತೊನ್ಲೆಂದು ಕಿಶೋರ್ ಕುಮಾರ್ ಕೇನೊಂದಿರ. ನಮಗೆ ಇತ್ತೀಚಿನ ಒಂದು ದಿನಗಳ ಮಾಹಿತಿ ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ ಕಳೆದ 4-5 ವರ್ಷಗಳಿಂದ ಮಲೇರಿಯಾ ಪ್ರಕರಣಗಳು ತೀವ್ರ ಕಡಿಮೆ ಆಗಿದೆ. ನಮಗೆ ಇತ್ತೀಚಿನ ಕಳೆದ ತಿಂಗಳ ಮಾಹಿತಿ ಪ್ರಕಾರ 22 ಕೇಸುಗಳು ನಮ್ಮ ಜಿಲ್ಲೆಯಲ್ಲಿರುವಂಥದ್ದು. ಅದೇ ರೀತಿ ಡೆಂಗ್ಯೂ ಪ್ರಕರಣಗಳು 56. ಕಳೆದ ವರ್ಷ ನಮಗೆ 168 ಮಲೇರಿಯಾ ಪ್ರಕರಣಗಳಿತ್ತು, 388 ಡೆಂಗ್ಯೂ ಪ್ರಕರಣಗಳಿತ್ತು. ಸಾಮಾನ್ಯವಾಗಿ ಈ ಸಮಯದಲ್ಲಿ ಅಂದರೆ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರಲ್ಲಿ ಈ ಒಂದು ಪ್ರಕರಣಗಳ ಸಂಖ್ಯೆ ಹೆಚ್ಚಾಗುವಂಥದ್ದು. ಈ ಸಲನೂ ಕೂಡ ಅದೇ ಟ್ರೆಂಡ್ ನಮಗೆ ಕಾಣಿಸ್ಕೊಳ್ತಾ ಇದೆ. ಸಾಮಾನ್ಯವಾಗಿ ಅದು ಮತ್ತು ಸೆಪ್ಟೆಂಬರ್ ನಂತರ ಸ್ವಲ್ಪ ಕಡಿಮೆ ಆಗುತ್ತೆ. ಆದರೂ ಕೂಡ ನಾವು ಹಿಂದಿನ ವರ್ಷಗಳಿಗೆ ಹೋಲಿಸಿದರೆ ನಮ್ಮಲ್ಲಿ ಗಣನೀಯವಾಗಿ ಇದರ ಪ್ರಕರಣಗಳ ಸಂಖ್ಯೆ ಕಡಿಮೆ ಆಗಿದೆ ಅಂತ ಹೇಳಿದರೂ ಕೂಡ ನಾವು ಇದನ್ನು ಯಾರು ಕೂಡ ಅಸಡ್ಡೆ ಮಾಡದೆ ನಮ್ಮ ಒಂದು ಏನು ನಾವು ಪ್ರಿಕಾಷನರಿ ಮೆಷರ್ಸ್ ಅಥವಾ ನಿಯಂತ್ರಣ ಕ್ರಮಗಳನ್ನು ನಾವು ಕೈಗೊಂಡಿರ್ತೇವೋ ಅಥವಾ ಅವರು ಸ್ವಯಂ ಏನಾದರೂ ನಿಯಂತ್ರಣ ಮಾಡಿಕೊಳ್ಳುವಂಥ ಏನಾದರೂ ವ್ಯವಸ್ಥೆಯಲ್ಲಿ ಅದನ್ನು ಕೂಡ ಮುಂದುವರಿಸಿಕೊಂಡು ಹೆಚ್ಚಿನ ಅಪಾಯ ಆಗದಂತೆ ಅಥವಾ ಹೆಚ್ಚಿನ ಪ್ರಕರಣಗಳು ದಾಖಲಾಗದಂತೆ ನಾವು ಖಂಡಿತವಾಗಿಯೂ
ವ್ಯವಸ್ಥೆ ಮಾಡ್ಕೊಳ್ಬೋದು. ಜೊತೆಗೆ ನಮ್ಮಲ್ಲಿ ಇನ್ನೊಂದು ಹೇಳೋದಾದರೆ ಈ ಬಾರಿ ಸ್ವಲ್ಪ ವಿಷಮ ಶೀತ ಜ್ವರ ಅಥವಾ ಟೈಫಾಯ್ಡ್ ಅಂತ ನಾವು ಹೇಳ್ತೇವೆ ಅದು ಸ್ವಲ್ಪ ಕಾಣಿಸಿಕೊಂಡಿತ್ತು. ಕಳೆದ ಒಂದು 15 ದಿನಗಳ ಹಿಂದೆವರೆಗೆ ನಮ್ಮಲ್ಲಿ ಸುಮಾರು 57 ಪ್ರಕರಣಗಳು ಟೈಫಾಯ್ಡ್ ನಮಗೆ ಕಲ್ಚರ್ ಪಾಸಿಟಿವ್ ಕಾಣಿಸಿಕೊಂಡಿದೆ. ಇದು ಕ್ಯಾಂಟೀನ್ ತಿಂದದ ಕಾಸು ಕೊರಂದೆ ತಡಿತೊಂದು ಕ್ಯಾಂಟೀನ್ದ ಕೆಲಸದರೆಗೆ ಐವೇರು ಜವನೀರ್ನ ಕೂಟ ಒಟ್ರಾಸಿ ಪೆಟ್ಟು ಪಡೆದು ಕಾರಡು ಪದ್ರಾಯಿನ ಸಂಗತಿ ಉಡುಪಿ ಜಿಲ್ಲೆ ಹೆಜಮಾಡಿ ಟೋಲ್ ಗೇಟ್ ಕೈತಲ್ದ ಹೈವೇ ಕ್ಯಾಂಟೀನ್ நடத்துதுண்டு. ಈ ಬಗೆಟ್ ವಿಡಿಯೋ ಕ್ಯಾಂಟೀನ್ದ ಸಿಸಿ ಕ್ಯಾಮೆರಾಡು ದಾಖಲಾತಂಡು. ಎರ್ಮಾಲ್ದ ಸಂತೋಷ್ ಕುಮಾರ್ ಪನ್ಪನರೆಗೆ ಪೆಟ್ಟಾತಂಡು. ಕರೀನಾ ಮೂಜಿ ವರ್ಷಿಲೆಡ್ದಾರ್ ಒಂದುವೇ ಕ್ಯಾಂಟೀನ್ ಬೇಲೆ ಮಲ್ತೊಂದುಲ್ಲೇರು. ರಾತ್ರಿಡು 5 ಜನದ ಕೂಟ ಕೈಟ್ ಬೀರ್ದ ಕುಪ್ಪಿಲೆನ್ ಪತ್ತೊಂದು ಕ್ಯಾಂಟೀನ್ದ ಉಲೈ ಬತ್ತದು ತಿನ್ಪುನ ಪೂರ ತಿಂತೆರು ಐಡ್ದು ಬೊಕ್ಕ ಕಾಸು ಕೊರಿಯರ ಅನಗ ತರ್ಕ ಪಾತಿಡ್ದು ತಲ್ವಾರ್ ಬೀಜೊಂದು ಸಂತೋಷರೆಗೆ ಕೈಟ್ ಪೆಟ್ಟು ಪಾಡ್ದಿರು. ನೆಲಕುಬೂರ್ನಾರೆಗೆ ಕಾರಡು ದುಂಕುದು ಕುಡ್ಲದಂಚಿ ಪದ್ರಾಡಾತಿರಂದು ತಿರಿದು ಬೈದಂಡು. ಸಂತೋಷ್ ಕುಮಾರ್ ಪಡುಬಿದ್ರೆ ಪೊಲೀಸ್ ಸ್ಟೇಷನ್ ದೂರು ಕೊಡ್ದಿತ್ತದ ತನಿಖೆ ಸಾಗದಂಡು. ಶಾಲೆದ ದುಂಬುದ ಮುಖ್ಯ ಟೀಚರ್ನ ಪೆನ್ಷನ್ ಕಾಸಿಗೆ ಅಗತ್ಯ ಆದುಪುನ ದಾಖಲೆ ಕೊರಿಯರೆ ಶಾಲೆದ ಸಂಚಾಲಕಿ 5 ಲಕ್ಷ ರೂಪಾಯಿ ಲಂಚಕ್ಕೆಂದು ಲಂಚದ ತೊನ್ನಗನೆ ಕುಡ್ಲದ ಲೋಕಾಯುಕ್ತ ಪೊಲೀಸರನ್ನ ಬಲಿಕ್ ಬಿಡ್ದೇರು. ಬಜಪೆ ನಿರಂಜನ ಸ್ವಾಮಿ ಸರ್ಕಾರಿ ಅನುದಾನಿತ ಶಾಲೆದ ಸಂಚಾಲಕಿ ಜ್ಯೋತಿ ಪೂಜಾರಿ ಲೋಕಾಯುಕ್ತ ಬಲಿಕಬೂರ್ನ ಆರೋಪಿಯಾದುಲ್ಲೇರ. ಸುಂಕದ ಕಟ್ಟೆಡುಪ್ಪುನ ಶ್ರೀ ನಿರಂಜನ ಸ್ವಾಮಿ ಶಿಕ್ಷಣ ಪ್ರತಿಷ್ಠಾನಗೂ ಸೇರ್ನ ಶ್ರೀ ನಿರಂಜನ ಸ್ವಾಮಿ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಡ ಟೀಚರ್ ಆದ ಬೊಕ ಮುಖ್ಯ ಟೀಚರ್ ಆದ 42 ವರ್ಷ ಸೇವೆ ಸಂದಾದಿನ ಶ್ರೀಮತಿ ಶೋಭಾ ರಾಣಿಯರ್ನ ಸೇವೆ ಜುಲೈ 31 ಅಕೇರಿಯಾಯಿರೇತದ ನಿವೃತ್ತಿ ಪಿಂಚಣಿ ಉತ್ಪಾದನಾ ಓಲೆಲಿಗೆ ದಸ್ಕತ್ ಪಾಡ್ದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಕಡಪಡ್ದು ಕೊರಿಯರೆ ಮೇ 25 ಶಾಲೆದ ಆಡಳಿತ ಸಂಚಾಲಕರು ಜ್ಯೋತಿ ಎನ್ ಪೂಜಾರಿಯರಿಗೆ ಭಿನ್ನಯಿತೊನ್ನ ಓಲೆ ಕೊಡ್ದು ದೆತೊನ್ನ ಚೀಟು ಕೊರಿಯರೆ ಕೇನೊಂದಿರ. ಸಂಚಾಲಕರು ಜ್ಯೋತಿ ಎನ್ ಪೂಜಾರಿ ಅರ್ಜಿಲೆನ್ ದೆತೊನ್ನೇಕ್ ಚೀಟುಲೆನ್ ಬೊಕ ಕೊರ್ಪುಣೊಂದು ತಿರಿಪಾದ ಪಿಂಚಣಿ ಉಪದಾನ ಓಲೆಲಿಗೆ ದಸ್ಕತ್ ಪಾಡ್ದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಕೊರಿಯರುಂಡೊಂದು ದೆತೊನ್ನ ಬಗೆಟು ಓಲೆಲ ಕೊರಂದೆ ಪಿರಿಯಾದಿದಾರರನ್ನು ನಲಿಪಾದ ದಸ್ಕತ್ ಪಾಡ್ದು ಕಡಪಡೊಂದುಂಡಾಂಡ 5 ಲಕ್ಷ ರೂಪಾಯಿ ಕೊರಡೊಂದು ಬೇಡಿಕೆ ದಿದ್ದಿತ್ತೆರ. ಪಿರ ಪಿಂಚಣಿ ಓಳೆಲೆಗೆ ದಸ್ಕತ್ ಪಾಡ್ದು ಕಡಪುಡ್ದು ಕೊರಿಯರೆ ಒತ್ತಾಯ ಮಂತನಲ್ಲ ಲಂಚದ ಕಾಸಿಗೆ ಬೇಡಿಕೆ ತುಂಬುದಿತ್ತೆರ. ಈ ಬಗೆಟು ಶೋಭಾ ರಾಣಿ ಕುಡ್ಲದ ಲೋಕಾಯುಕ್ತಗೂ ದೂರು ಕೊಡ್ದಿತ್ತೆರ. ಲಂಚದ ತೊನ್ನಗನೆ ಲೋಕಾಯುಕ್ತ ಪೊಲೀಸರು ಜ್ಯೋತಿ ಎನ್ ಪೂಜಾರಿನ ಪತ್ತದಿರ. ಲಾಭದ ಲಂಚದ ಕಾಸು ಸ್ವಾಧೀನಗುದೆ ತಂದು ಅರೆನ ಕೋರ್ಟ್ಗೆ ಹಾಜರು ಮಲ್ದಿರ. ಲೋಕಾಯುಕ್ತ SPCA ಸೈಮನ್ ಮಾರ್ಗದರ್ಶನಡು ಕುಡ್ಲ ಲೋಕಾಯುಕ್ತ ಪೊಲೀಸ್ ಸ್ಟೇಷನ್ದ ಒತ್ತು ಮುಖ್ಯಸ್ಥರಾಯಿನ ಕಲಾವಿತಿಕೆ ಚೆಲವರಾಜು ಬೊಕ ಪೊಲೀಸ್ ಇನ್ಸ್ಪೆಕ್ಟರ್ ವಿನಾಯಕ ಬಿಲ್ಲವ ಈ ಕಾರ್ಯಾಚರಣೆ ನಡಪಾದಿರ. ದಕ್ಷಿಣ ಕನ್ನಡ ಜಿಲ್ಲೆದೊರ್ಮಿಡ ಶುಕ್ರವಾರ ಬಡ್ಸ ಕಮ್ಮಿ ಒಂದು ಬೈದಂಡ ಆಂಡ ಶನಿವಾರ ಕಾಂಡನೆ ಬಡ್ಸ ಜೋರುಡು ಬೈದಂಡ. ನಗರದ ಹೆಚ್ಚಿನ ಕಡೆಟ ನೀರು ಸರಾಗವಾದು ಪೋಂದೆ ಬೊಲ್ಲ ತಮಿಳ್ದ ಸಮಸ್ಯೆ ಉಂಟಾದಿತ್ತಂಡ. ಅವು ಸರಿ ಆ ಒಂದು ಬನ್ನಗ ಶುಕ್ರವಾರ ರಾತ್ರಿ ಭಾರಿ ಬಡ್ಸ ಬೈದಂಡ. ರಾತ್ರಿ ಕೆಲವು ಕಡೆಟ್ ನಾಶ ನಷ್ಟ ಉಂಡಾಯಿನ ವರದಿಯಾತಂಡ.
ಸುಳ್ಯದ ಅಲೆಟ್ಟಿಡ್ ಸುದೆ ಕಡಪನಗ ಕಾಸರಗೋಡದ ನಾರಾಯಣನ್ ಪನ್ಪನಾರ್ ಬುಡ್ದು ತೋಜಂದಾಯನ ಬಗೆಟ್ ತಿರಿದು ಬೈದಂಡ ಸುಳ್ಯದ ಅಗ್ನಿಶಾಮಕ ದಳ ತಕ್ಲು ಸುಳ್ಯ ಪೊಲೀಸರನ್ನ ಒಟ್ಟಿಗೆ ಜಾಗೆಗೆ ಹೋದು ಭಾರಿ ರಾತ್ರಿ ಮುಟ ನಾಡದಿರ ಅಂಡದಾಲ ಸುದ್ದಿ ಇಜ್ಜಿ ಮುಲ್ಕಿ ಕಿಲ್ಪಾಡಿ ಗ್ರಾಮದ ಕೆಂಚನ ಕೆರೆಟ್ಟು ಮಾರ್ಗದ ಮಿತ್ತು ಮರ ಬುಡ್ದು ಐನ ಊರ್ದಕ್ಲು ಸೇರ್ದ ದೆಪ್ಪಾದೆರ ಉಳ್ಳಾಲ ಸೇವಂತಿ ಗುಡ್ಡೆಡ್ ಮಾಮಲ್ಲ ವಜಂದ ಬಂಡೆ ಕಲ್ಲಲು ಮಗರ್ದು ಉಪದ್ರ ಕೊಡ್ದಿತ್ತಂಡ ಊರ್ದ ಜನಕ್ಲು ಸೇರ್ದ ಅವೇನು ದೆಪ್ಪಾದೆರ ಕಾರ್ಯಾಚರಣೆ ಕುಡ್ಲದ ಇಂಡಿಯಾನ ಆಸ್ಪತ್ರೆ CSR ಕಾರ್ಯಾಲಯನ ಭಾಗವಾದ ಕುಡ್ಲದ ಪೊಲೀಸರಿಗೆ ವಾಟರ್ ಪ್ರೂಫ್ ರೈನ್ ಕೋಟನ್ನು ಪಟ್ಟದಂಡ ಆಸ್ಪತ್ರೆ ನಡತಿನ ಇಳ್ಯ ಕಾರ್ಯಕ್ರಮಟ್ಟು ಆಸ್ಪತ್ರೆದ ಆಡಳಿತ ಗುರ್ಕಾರ್ಯರ ಡಾಕ್ಟರ್ ಅಲಿ ಕುಂಬ್ಳೆ ಬೊಕ್ಕ ಆಡಳಿತ ನಿರ್ದೇಶಕರ ಡಾಕ್ಟರ್ ಯೂಸುಫ್ ಕುಂಬ್ಳೆ ರೈನ್ ಕೋಟ್ಲೆನ ಪಟ್ಟಿಯರ ಕುಡ್ಲ ತೆನಕಾಯಿ ಒತ್ತು ವಿಭಾಗದ ACP ಧನ್ಯಾ ಎನ್ ನಾಯಕ್ ಮಲ್ಲಬಿನರಾದ ಪಾಲ್ದಿತ್ತೊಂದು ಇಂಡಿಯಾನ ಆಸ್ಪತ್ರೆದ ಕೊಡಿಗೆಲೆನದ ತೊಂಡೆರ ಧನ್ಯಾ ನಾಯಕ್ ಪಾತಿರ್ದ ವರ್ಷ ಗಾಳಿ ಗಣ್ಯ ಮಲ್ಪಂದೆ ಕರ್ತವ್ಯ ಮಲ್ಪನ ಪೊಲೀಸರಿಗೆ ರೈನ್ ಕೋಟಲಿನ ಕೊಡುಗೆ ಆದಕೋರ್ನ ಇಂಡಿಯಾನ ಆಸ್ಪತ್ರೆಗೆ ಸೊಲ್ಮೆ ಸಂದಾಯರ ಡಾಕ್ಟರ್ ಯೂಸುಫ್ ಕುಂಬ್ಳೆ ಪಾತಿರ್ದ ವೈದ್ಯರ ಬೊಕ್ಕ ಪೊಲೀಸರು ದಿನತ 24 ಗಂಟೆಲ ಜಾಗ್ರತೆ ಹಿಡಿತದ ಕರ್ತವ್ಯ ಮಲ್ತೊಂದು ಪೇರು ಪೊಲೀಸರನ್ನ ಪುಣೆಪಾಟಿಗೆನ ಇಂಡಿಯಾನ ಆಸ್ಪತ್ರೆಯ ಫಲ ಗುರ್ತ ಮಲ್ಪಣೊಂದು ಪಂಡೆರ ಡಾಕ್ಟರ್ ಅಲಿ ಕುಂಬ್ಳೆ ಪಾತಿರ್ದು ಪೊಲೀಸರನ್ನ ಕರ್ತವ್ಯಗೂ ಮೆಚ್ಚುಗೆ ತೆರಿಪಾಯರ ಆಸ್ಪತ್ರೆದ CEO ಪ್ರಶಾಂತ್ S ದೇಸಾಯಿ ಪೊಲೀಸರ ರಘುನಾಯಕ್ ಕೃಷ್ಣ ಬಿ ಸುಂದರ್ ರಾಜ್ ಈ ಪೊರ್ತುಡಿತ್ತೆರ And most of the jobs you get people who are happy and comfortable, you have to deal with them. But the police and doctors are not like that. We have to deal with the people who are in sorrows, who are in trouble and who are sufferings. Those who are very happy, they don't have a problem, they don't come to police. Do they? Very rarely they come to police. Like that they never come to the hospital or doctors if they are fully healthy. So we are the one who are dealing with the problems, sufferings, sorrows, and always our mind will be very fresh and always we should be fresh to treat them and get a result out of it. We don't have timing. Sometimes midnight, 2 o'clock, when you are in deep sleep, suddenly you get a call. Oh, one patient is come with a heart attack. You have to come, like that. Then the police also may be called. Suddenly, there is some galata is happening, some riot is happening, and some major things. Immediately, you have to, full police force has to be in action. Be it any time, ನಮ್ಮ ಪೊಲೀಸ್ ಇರ್ಬೋದು, ಒಂದು ಡಾಕ್ಟರ್ಸ್ ಇರ್ಬೋದು, ಅಸೋಸಿಯೇಷನ್ ಹ್ಯಾಸ್ ಕಮ್ ಸಿನ್ಸ್ ಟೈಮ್ ಇಮ್ಮೆಮೋರಿಯಬಲ್. ಸೊ ನಮಗೆ ಒಂದು ಮೆಡಿಕಲ್ ಒಪಿನಿಯನ್ ಬೇಕಾಗಿರ್ಬೋದು, ಯಾವ ರೀತಿ ಒಂದು ಡೆತ್ ಆಗಿದೆ, ಕಾಸ್ ಆಫ್ ಡೆತ್ ಇರ್ಬೋದು, ಅಥವಾ ವೂಂಡ್ ಸರ್ಟಿಫಿಕೇಟ್ ಇರ್ಬೋದು. ಸೊ ಯೂಶ್ವಲಿ ವಿ ಡಿಪೆಂಡ್ ಆನ್ ಯು ಆ್ಯಂಡ್ ಎಸ್ ದೇ ಹ್ಯಾವ್ ಆಲ್ವೇಸ್ ಕೋಆಪರೇಟೆಡ್ ಆ್ಯಂಡ್ ಐ ಎಕ್ಸ್ಪೆಕ್ಟ್ ದ ಸೇಮ್ ಕೋಆಪರೇಷನ್ ಟು ಕಂಟಿನ್ಯೂ ಫರ್ದರ್. ಒನ್ಸ್ ಅಗೇನ್ ಐ ಸ್ಟ್ರೆಸ್ ದಟ್ this sweet gesture, this small gesture of yours is always appreciated and we thank you from everyone's side. I think that would be it. Thank you. I thank the entire management and all the staff. I think Purnima was coordinating. I think she has contacted me several number of times for this. Thank you. And I think inspector couldn't come here due to some other previous commitment. ಜೈನ ಕಾಶಿ ವಿದ್ಯಾ ಕಾಶಿಯಿಂದ ಮಲ್ಲಪುದರ್ ಪಡೆಯನ ಬೆದ್ರಾಗ ಸಾರಗಟ್ಲೆ ಜೋಕುಲು ಬರವು ಕಲ್ಪರೆ ಬರ್ಪೆರ ಆಂಡ್ ಮುಲ್ಪ ಜೋಕ್ಲಿಗೆ ಸರಿಯಾಯಿನ ಬಸ್ ಸ್ಟ್ಯಾಂಡ್ ಇಜ್ಜಿ ಜಿಲ್ಲೆಡ್ ಬಾರಿ ಮಲ್ಲ ರಡ್ಡನೆ ಬಸ್ ಸ್ಟ್ಯಾಂಡ್ ಪನ್ಪನ ಪೆರ್ಮೆಗೆ ಸಂದಿದಿನ ಬೆದ್ರಾ ಬಸ್ ಸ್ಟ್ಯಾಂಡ್ ದ ಸ್ಥಿತಿಗತಿನ ಪಂಡದ ಪ್ರಯೋಜನ ಇಜ್ಜಿ
ಶಿಕ್ಷಣ ನಗರ ದುಪ್ಪನ ಬೆದ್ರಗ ದೇಶ ವಿದೇಶದ ಸಾರಗಟ್ಲೆ ಜೋಕ್ಲು ಬರವು ಕಲ್ಪರೆ ನಿಚ್ಚಲ ಬರೊಂದುಲ್ಲೆರ ಆಂಡ ಸರಿಯಾಯಿನ ಬಸ್ ಸ್ಟ್ಯಾಂಡ್ ಇಜ್ಜಿ ಬೆದ್ರದ ಬಸ್ ಸ್ಟ್ಯಾಂಡ್ ಇತ್ತೆನ ಬೊಕ್ಕನ ಬೂರ್ನ ಸ್ಥಿತಿಟುಂಡು ಇಂದೆನ ಸಜ್ಜಿ ಮಲ್ಪರೆ ಜನ ಪ್ರತಿನಿಧಿಲಾವಡ್ ಪುರಸಭೆತ ಅಧಿಕಾರಲಾವಡ್ ದುಂಬು ಬರೊಂದಿಜ್ಜೆರ ಅಗತ್ಯದ ಸೌಕರ್ಯ ಇಜ್ಜಾನಿನ ಈ ಬಸ್ ಸ್ಟ್ಯಾಂಡ್ ಮರಿಯಲೊಡು ಕೊಡೆಪತ್ತದ ಉಂತೋಡು ಅರೆಗಲೊಡ್ಲ ದುಂಬುಗ್ಲ ಕೊಡೆಪತ್ತೊಡಾಪುಂಡು ಅಂಚಿನ ಸ್ಥಿತಿಗತಿ ಉಂಡಾತಂಡ ಒಂಜಿ ಕಡೆಟ್ ಬಸ್ ಸ್ಟ್ಯಾಂಡ್ ಮಾಡದ ತಗಡು ಶೀಟಲು ಪುಡದು ಐಕ್ ಪಾಡ್ದಿನ ಕರ್ಬದ ರಾಡ್ ಮಣ್ಣು ಪತ್ತೊಂದುಂಡು ಖಾಸಗಿ ಬಸ್ಸಲೆನ ಒಟ್ರಾಸಿ ಉಂತಾದು ಬಸ್ಸಲೆನ ಪೋಪರಿ ಬರ್ಪರಿಗೂ ಉಪದ್ರಾತಂಡ 5 ವರ್ಷ ದುಂಬು ಈ ಬಸ್ ಸ್ಟ್ಯಾಂಡ್ ಕಾಮಗಾರಿ ಸುರುಮಲ್ಪ ಅಂದ ಪಂಡಿನಕ್ಲು ಇತ್ತೆ ದಾಲ ಗೊತ್ತೇ ಜಾನಿನಂಚ ಮನಿಪ್ಪಂದೆ ಕುಲ್ದೇರ ಮುಲ್ಪದ ಸಮಸ್ಯೆಲೇನ ಪುರಸಭೆ ಅಧಿಕಾರಿಲಿಗೆ ಜನ ಪ್ರತಿನಿಧಿಲಿಗೆ ಅರ್ಥ ಆಪುನಂಚ ಪ್ರಯತ್ನ ಮಲ್ತಂಡಲ ಓವೇ ಪ್ರಯೋಜನ ಆತಜೆ ಮುಲ್ಪದ ಸಮಸ್ಯೆ ಬಗೆಟ್ ತುರ್ತು ಗಮನ ಕೊರಡೊಂದು ಬಸ್ ಏಜೆಂಟ್ಲು ಮಾಧ್ಯಮಲೆಡ ಪಂಡೊಂದು ಒತ್ತಾಯ ಮಲ್ದೇರ ಈ ವಿಚಾರಡು ರಾಜಕೀಯ ಮಲ್ಪರೆವಲ್ಲಿ ಅಕ್ಲೆನ ಉಲಾಯ್ಡಿ ಇಂಚಿನ ರಾಜಕೀಯ ಪಗೆ ಎತ್ತಂಡಲ ಅಭಿವೃದ್ಧಿಗಾನಗ ಒಂಜಾವಡು ಇಜ್ಜಿಂಡ ಸಾಮಾನ್ಯ ಜನಕ್ಲಿಗೆ ಕಷ್ಟ ನಷ್ಟ ಸಮಸ್ಯೆಲೆಡು ಮುರ್ಕದಿನ ಬೆದ್ರಾ ಬಸ್ ಸ್ಟ್ಯಾಂಡಿನ ಕ್ಷೇತ್ರದ ಶಾಸಕರು ಬೆದ್ರಾ ಪುರಸಭೆ ಗುರ್ಕಾರ್ಯರು ಸದಸ್ಯರು ಅಧಿಕಾರಿಗಳಿಗೂ ಮನ ಕೊಡ್ದು ತುರ್ತು ಸರಿ ಮಲ್ಪ ಓಡಾತಂಡ ನಮ್ಮನ್ನ ಬಸ್ ಮೂಲ ವ್ಯವಸ್ಥೆ ಸರಿಕಟ್ಟು ಒಲಜ್ಜಿ ಆ ಮಾಡು ಬರೋ ನೀರು ತಗೊಂಡು ಜನಗಳು ಬರ್ತಾನೆ ಕುಲ್ಲದ ಬಾರಿ ಭಂಗ ಆಗ್ಬಿಡು ಪಕ್ಕ ಬಸ್ ಸ್ಟ್ಯಾಂಡ್ ಕಾರು ಪಾರ್ಕಿಂಗ್ ಮತ್ತು ಸರಿಕಟ್ಟಿಜ್ಜಿ ಮತ್ತು ಜೋಗ್ಲಿ ಮತ್ತು ಬಾರಿ ಭಂಗ ಆಗ್ಬಿಡು ಆ ಪಕ್ಕ ಅಲ್ಪ ರಿಕ್ಷಾದಕ್ಕಳು ಸ್ಕೂಟರ್ದಕ್ಕಳು ಕಾರ್ದಕ್ಕಳು ಬರೋ ಅಡ್ಡವಂಥದ್ದು ಬಸ್ ಬಾರಿ ಭಂಗ ಆಗ್ಬಿಡು ಮಾತಾಡೋದು ಎಂಚದೇ ಪನ ನಿಕ್ಕಳು ಕರೆಂಟ್ ಮಲ್ತು ಬರ್ಬಿಟ್ಟಿದ ಆ ವಿಷಯ ನಿಕ್ಕಳು ಜಾಗ್ರತೆ ವಹಿಸಾದ ಕೊಂಚ ಕರೆಂಟ್ ಮಲ್ತ್ಕೊಳ್ಳೋಣ ಬಣ್ಣದ ನಿಕ್ಕಳು ಕೇಳೋದಿಲ್ಲ ಅವೇ ಸರಿ ಓಕೆ ಓ ಅರೆಗಳ ಟೈಮ್ ಮೊದಲು ದುಮ್ಮಡು ಕುಲ್ಲಾರ ಹಬ್ಬಜಿ ಮೊದಲು ಇತ್ತ ಮರಿಯಾದ ನೀರು ತೋರುಂಡು ಅಂಚೆ ಅದು ಭಾರಿ ಹೆಂಗೆ ಪರಿಸ್ಥಿತಿ ಭಾರಿ ಕಷ್ಟ ಆಗ್ತದೆ ಅದಕ್ಕೆ ಬರೀ ಸರಿ ಮಲ್ತುಕೊಳ್ಳೋಣ ಅಂತ ಕೇಳುವ ಹೆಂಗಲು. ನಾವಿಲ್ಲಿ ಒಂದು 20 ವರ್ಷದಿಂದ ಈ ಬಸ್ ಸ್ಟ್ಯಾಂಡಲ್ಲಿ ವೃತ್ತಿ ಮಾಡ್ತಿದ್ದೇನೆ. 20 ವರ್ಷ ಆಯಿತು, ಇಷ್ಟರವರೆಗೆ ಈ ಬಸ್ ಸ್ಟ್ಯಾಂಡ್ನ ನವೀಕರಣ ಆಗಲೇ ಇಲ್ಲ. ಒಮ್ಮೆ ಡಾಮರ್ ಹಾಕಿ ಬಿಟ್ಟಿದ್ದಾರೆ ವಿನಃ ಬೇರೆ ಏನು ಕೆಲಸ ಆಗಲಿಲ್ಲ ಇಲ್ಲಿ. ನೋಡಿ, ನಮ್ಮದು 5 ವರ್ಷದ ಮುಂಚೆ ನಮ್ಮ ಭಾವಿ ಸಚಿವರು ಇದು ಶಾಸಕರು ಇದಕ್ಕೆ 5 ಕೋಟಿ MRPL ವತಿಯಿಂದ ಇಡ್ತೇನೆ ಅಂತ ಹೇಳಿದ್ದಾರೆ. ಇದನ್ನು ಮಾಡರ್ನ್ ಟೈಪ್ ಬಸ್ ಸ್ಟ್ಯಾಂಡ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ಅವರು ಹೇಳಿ 5 ವರ್ಷ ಆಗಿದೆ, ಇನ್ನೂ ಕೂಡ ಕೆಲಸ ಶುರುವಾಗಲಿಲ್ಲ. ಮತ್ತು ಈ ಬಸ್ ಸ್ಟ್ಯಾಂಡ್ ಬೀಳುವ ಮಟ್ಟದಲ್ಲಿಂಟು. ಇದೊಂದು ನೋಡಿ, ಇದು ಕಾಮಗಾರಿ ಕೂಡ ಯಾವ ರೀತಿ ಮಾಡಿದ್ದಾರೆ ಅಂತ ನಮಗೆ ಕೂಡ ಗೊತ್ತಿಲ್ಲ. ಇದೊಂದು ಸ್ಮಶಾನದ ಟೈಪ್ ಆಗಿದೆ. ನೋಡಬೇಕಾದ್ರೆ ಒಂದು ನೋಡಿ, ಸ್ಮಶಾನ ಟೈಪ್ ಆಗಿದೆ ಇದು ಬಸ್ ಸ್ಟ್ಯಾಂಡ್. ಇದು ಮನುಷ್ಯರು ಕೂತ್ಕೊಳ್ಳಿಕ್ಕೆ ಬಿಲ್ಕುಲ್ ಆಗೋದಿಲ್ಲ. ನೋಡಿ, ಮಳೆಗಾಲದಲ್ಲಿ ಮಳೆ ಬೀಳ್ತದೆ, ಕೊಡೆ ಇಟ್ಕೊಂಡು ನಿಲ್ಬೇಕಾಗ್ತದೆ. ಬೇಸಿಗೆಗಾಲದಲ್ಲಿ ಬಿಸಿಲು ಬೀಳ್ತದೆ. ಯಾವ ರೀತಿ ಕೂತ್ಕೊಳ್ಬೇಕಂತ ನಮಗೆ ಗೊತ್ತಾಗೋದಿಲ್ಲ. ಮತ್ತು ಇಷ್ಟು ದೊಡ್ಡ ಬಸ್ ಸ್ಟ್ಯಾಂಡ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದು 2ನೇ ಅಂತ ಹೇಳ್ಬೋದು. ಯಾಕೆಂದರೆ ಇಷ್ಟು ದೊಡ್ಡ ವಿಶಾಲವಾದ ಬಸ್ ಸ್ಟ್ಯಾಂಡ್ ಎಲ್ಲಿ ಇಲ್ಲ. ಆದರೆ ಇಲ್ಲಿ ಮೂಲ ಸೌಕರ್ಯ ಇಲ್ಲ, ಏನಿಲ್ಲ. ನಾವು ಒಂದು ಒತ್ತಾಯ ಮಾಡಿ ಅಲ್ಲಿ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಸಿದ್ದೇವೆ MRPL ವತಿಯಿಂದ. ಅದು ಕೂಡ ಶಾಸಕರ ವತಿಯಿಂದ ಮಾಡಿದ್ದಾರೆ, ಅದೊಂದು ಅಭಿನಂದನೀಯ. ಮತ್ತು ಇಲ್ಲಿ ನೋಡಿ, ಪಾರ್ಕಿಂಗ್ ಸಮಸ್ಯೆ ಉಂಟು. ಬಸ್ ಸ್ಟ್ಯಾಂಡಿಗೆ ಪ್ರೈವೇಟ್ ವೆಹಿಕಲ್ ಎಂಟ್ರಿ ಇಲ್ಲ ಎಲ್ಲಿ ಕೂಡ. ಆದರೆ ಇಲ್ಲಿ ನೋಡಿ, ಪ್ರೈವೇಟ್ ವೆಹಿಕಲ್ದೇ ಕಾರ್ಬಾರ್ ಆಗ್ತಾ ಉಂಟು. ನಮಗೆ ಬಸ್ ಇಡಲಿಕ್ಕೆ ಜಾಗ ಕೂಡ ಸಾಕಾಗೋದಿಲ್ಲ. ನಾವು ಪ್ರೈವೇಟ್ ವೆಹಿಕಲ್ನೊಟ್ಟಿಗೆ ಗಲಾಟೆ ಮಾಡಬೇಕಾದ ಪರಿಸ್ಥಿತಿ ಬರ್ತದೆ. ಅದು ಯಾರು ಕೂಡ ನಮ್ಮನ್ನು ಇದು ಮಾಡಲಿಲ್ಲ. ಇದಕ್ಕೆ ಸಂಬಂಧಪಟ್ಟವರು ಯಾರು ಇದು ಮುತುವರ್ಜಿ ವಹಿಸಲಿಲ್ಲ. ಯಾರು ಮುನ್ಸಿಪಾಲ್ಟಿ ಅವರಾಗಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಯಾರು ಕೂಡ ಬರಲಿಲ್ಲ. ನೋಡಿ, ಈ ರೀತಿ ವಾಹನ ಅಡ್ಡದಿಡ್ಡಿ ಇಡ್ತಾರೆ. ನಮಗೆ ಭಾರಿ ಕಷ್ಟ ಆಗ್ತಾ ಉಂಟು, ನಮ್ಮದು ಬಸ್ ಹೋಗಲಿಕ್ಕೆ ಭಾರಿ ಕಷ್ಟ ಆಗ್ತಾ ಉಂಟು. ಕುಡ್ಲದ ಸುಪ್ರೀಂ ಆಟೋ ಡೀಲರ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ಬೆದ್ರಾ ಪುರಸಭೆ ಸುತ್ತದ ಕೋಟೆ ಬಾಗಿಲು ಪಂಪನವಲು ಬಜಾಜ್ ಕ್ಯೂಟ್ ಗಾಡಿ ಬೊಕ್ಕ ಆಟೋ ಡ್ರೈವರ್ಲೆಗ್ ಉಂತುನ ತಾಣ ಕಟ್ಟದು ಕೊಡ್ತಿದ್ದದು ಈ ಕೊಡಿಗೆದ ಉದಿಪನ ಆಂಡ್. ಬಜಾಜ್ ಕ್ಯೂಟ್ ಗಾಡಿ ವಿಭಾಗದ ಸೇಲ್ಸ್ ಮ್ಯಾನೇಜರ್ ರಮೇಶ್ ಕರ್ಕೆರೆ ಎತ್ಕೊಂಡು ಸುರುತ ಪಾತೆರ ಪಂಡ್ಯರ. ಬೆದ್ರಾ ಪುರಸಭೆತ ಸದಸ್ಯರ ಆನಂದ ಕೋಟೆ ಬಾಗಿಲು ಉದಿಪನ ಮಲ್ತದ ಸುಪ್ರೀಂ ಆಟೋ ಡೀಲರ್ ಸಂಸ್ಥೆದ ಕೊಡುಗೆಗೆ ಮೆಚ್ಚುಗೆ ತೆರಿಪಾಯರ.
ಸುಪ್ರೀಂ ಆಟೋ ಡೀಲರ್ ಸೇಲ್ಸ್ ವಿಭಾಗದ ಜನರಲ್ ಮ್ಯಾನೇಜರ್ ರಾಘವೇಂದ್ರ ಪ್ರಸಾದ್ ಬೊಕ ಬಜಾಜ್ ಆಟೋ ಕಂಪನಿದ ಏರಿಯಾ ಸೇಲ್ಸ್ ಮ್ಯಾನೇಜರ್ ರಾಕೇಶ್ ರಾಧಾಕೃಷ್ಣ ಮಲ್ಲವಿನರಾದ ಪಾಲ್ದಿತ್ತೊಂಡಿರ ಬಜಾಜ್ ಕ್ಯೂಟ್ ಗಾಡಿ ವಿಭಾಗದ ಸೇಲ್ಸ್ ಮ್ಯಾನೇಜರ್ ರಮೇಶ್ ಕರ್ಕೇರ ಸುಜಯ್ ಶರತ್ ಪ್ರಜ್ವಲ್ ವಿನೋದ್ ಕ್ಯೂಟ್ ಗಾಡಿ ಡ್ರೈವರ್ ಬೊಕ ಯಜಮಾನರಾಯನ ಅಬ್ದುಲ್ ಲತೀಫ್ ಸಲೀಂ ಮೊಹಮ್ಮದ್ ಸಫ್ತಾನ್ ಹುಲುಗೇಸ್ ಮುಸ್ತಫಾ ಪಾಲ್ದಿತ್ತೊಂಡಿರ ರಾಘವೇಂದ್ರ ಪ್ರಸಾದ್ ಪಾತಿರ್ದ ತ್ರಿಚಕ್ರ ಬೊಕ ಕ್ಯೂಟ್ ಗಾಡಿ ಡ್ರೈವರ್ಲೆಗ್ ಅನುಕೂಲ ಆವಡಂದು ಈ ಉಂತನ ತಾಣ ಕಟದು ಕೊಡ್ತಾ ಒಂದು ದೇಶಡೆ ಈ ಮಾದರಿದ ಸುರುತ್ತ ಕೊಡುಗೆ ಆದುಂಡು ನನದ ದಿನೊಟ್ಟು ಬೇತೆ ಜಾಗೆಡ್ಲ ಇಂಚಿನ ಕಟ್ಟಾದು ಕೊರ್ಪುಂಡು ಇಂದಿಗೆ ಮಾತೆರ್ನಲ ಸಾಕಾರ ಬೋಡೊಂದು ಪಂಡಿರ ಕಾರ್ಯಕ್ರಮಟ್ಟು ಐಂಜನ ಗಿರಾಕಿಲೆಗ್ ಬಜಾಜ್ ಕ್ಯೂಟ್ ಕ್ಯಾಡರ್ ಸೈಕಲ್ ಕಾರ್ಲೆನ್ ಕೈಪಗತಿರ ಇವತ್ತು ಈ ಮೂಡಬಿದ್ರೆ ನಮ್ಮ ಈ ಪರಿಸರದಲ್ಲಿ ನಾವೊಂದು ಈ ಸ್ಟ್ಯಾಂಡನ್ನು ಉದ್ಘಾಟಿಸಿದ್ದೇವೆ. ಇದರ ಉದ್ದೇಶ ಏನಂತ ಹೇಳಿದರೆ ಒಂದು ಎಲ್ಲ ತ್ರಿಚಕ್ರ ಹಾಗೂ ನಮ್ಮ ಕ್ಯೂಟ್ ಚಾಲಕರಿಗೆ ಒಂದು ಅನುಕೂಲ ಆಗಲಿ ಅಂತೇಳಿ ನಮ್ಮ ಸಂಸ್ಥೆ ವತಿಯಿಂದ ಒಂದು ಚಿಕ್ಕ ಒಂದು ಇನಿಷಿಯೇಟಿವನ್ನು ನಾವು ತಗೊಂಡಿದ್ದೇವೆ. ಇನ್ನು ಮುಂದಕ್ಕೂ ಕೂಡ ಇಂಥದ್ದೊಂದು ಮೂಡುಬಿದಿರೆಯಲ್ಲಿ ಆಗಲಿ ಅಥವಾ ಬೇರೆ ತಾಲೂಕಿನಲ್ಲಿ ಆಗಲಿ ನಾವು ಇಂಥ ಒಂದು ಕಾರ್ಯಕ್ರಮವನ್ನು ಇನ್ನು ಮುಂದಕ್ಕೂ ಕೂಡ ಮಾಡುತ್ತೇವೆ. ಹಾಗೆಯೇ ರಿಕ್ಷಾ ಚಾಲಕರ, ಕ್ಯೂಟ್ ಚಾಲಕರ, ಮಾಲಕರ ಎಲ್ಲರ ಸಹಕಾರ ನಮ್ಮ ಜೊತೆ ಇರಲಿ ಅಂತ ಹೇಳಿ ಬಯಸ್ತೇವೆ. ಹಾಗೆಯೇ ನಮ್ಮ ಸಹಾಯ ಎಂದಿಗೂ ಕೂಡ ಅವ್ರ ಜೊತೆ ಇರುತ್ತದೆ. ಈ ಒಂದು ಆಟೋ ಸ್ಟ್ಯಾಂಡನ್ನು, ಕ್ಯೂಟ್ ಬಜಾಜ್ ಆಟೋ ಸ್ಟ್ಯಾಂಡನ್ನು ಭಾರತದಲ್ಲಿ ದೇಶದಲ್ಲಿ ಪ್ರಥಮವಾಗಿ ನಾವು ಕೋಟೆಬಾಗಿಲಿನಲ್ಲಿ ಪ್ರಾರಂಭಿಸಿದ್ವಿ. ನಮ್ಮ ಸುಪ್ರೀಂ ಸಂಸ್ಥೆ ಹಾಗೂ ಬಜಾಜ್ ಆಟೋದ ವತಿಯಿಂದ ಈ ಒಂದು ಉತ್ತಮವಾದ ಕೊಡುಗೆಯನ್ನು ನಾವು ಈ ಒಂದು ಚಾಲಕ ಮತ್ತು ಮಾಲಕರಿಗೆ ನಾವು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೇವೆ. ನಮ್ಮ ಈ ಒಂದು ಕ್ಯೂಟ್ ಬಜಾಜ್ ವೆಹಿಕಲನ್ನು ಪರ್ಚೇಸ್ ಮಾಡಿದ ಎಲ್ಲರಿಗೆ ಈ ಒಂದು ಸಂಸ್ಥೆಯು ನಾವು ಯಾವಾಗಲೂ ನಾವು ನಿಮ್ಮ ಜೊತೆ ನಾವಿದ್ದು ನಾವು ನಿಮಗೆ ಯಾವ ರೀತಿಯಲ್ಲಿ ಕೂಡ ಸಹಾಯ ಮಾಡಲು ನಾವು ತಯಾರಿದ್ದೇವೆ. ಅದೇ ರೀತಿ ನೀವು ಕೂಡ ಈ ಒಂದು ಬಜಾಜ್ ಫ್ಯಾಮಿಲಿಯೊಟ್ಟು ಸೇರಿಕೊಂಡು ಈ ಒಂದು ಬಜಾಜ್ ಕ್ಯೂಟು ಅದೇ ರೀತಿ ಆಟೋವನ್ನು ಕೂಡ ಅದರ ಒಂದು ಚಾಲಕ ಮಾಲಕರಾಗಿ ಈ ಒಂದು ಸಂಸ್ಥೆ ಕೂಡ ನಿಮ್ಮೊಟ್ಟಿಗಿದ್ದು ನೀವು ನಮ್ಮೊಟ್ಟಿಗೆ ಕೂಡ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಆಗಮಿಸಿದ ಎಲ್ಲರಿಗೂ ಮಗದೊಮ್ಮೆ ನಮ್ಮ ಸುಪ್ರೀಂ ಆಟೋ ಡೀಲರ್ ಪ್ರೈವೇಟ್ ಲಿಮಿಟೆಡ್ ಕೂಳೂರು ಇದರ ಪರವಾಗಿ ಅದೇ ರೀತಿ ಬಜಾಜ್ ಆಟೋವಿನ ಪರವಾಗಿ ನಿಮಗೆಲ್ಲರಿಗೂ ಧನ್ಯವಾದ ಅರ್ಪಿಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಆ ಗಾಡಿ ತೊಂದರೆ ಇಜ್ಜಿ ಮೈಲೇಜ್ ಮತ್ತು ಎಡ್ಡೆ ಉಂಡು ಮಗ ಬರ್ಸಾಗ ಮಾತ ಎಡ್ಡೆ ಬೆನಿಫಿಟ್ ಉಂಡು ಬಾಡಿಗೆ ಬರೋದೆಲ್ಲ ಓಕೆ. ಹಾಂ ನೆಕ್ಲು ಒಂಜಿ ಸ್ಟ್ಯಾಂಡ್ ಮಲ್ತು ಕೊರಿಯರು ಮಕ್ಕಳು ಒಂದು ರಿಕ್ಷಾ ಪಾರ್ಕ್ ಇತ್ತಂಡೆ ಇತ್ತು ಆಟೋ ಕ್ಯೂಟಿದ ಆಯ್ತು ಒಂಜಿ ಅಡ್ವರ್ಟೈಸ್ ಪಾಡ್ದು ಸ್ಟ್ಯಾಂಡ್ ಮಲ್ತು ಕೊರಿಯರು ನೆಕ್ಲೆಗೆ ಒಂಜಿ ಎಂಗ್ಲ ನಮ್ಮ ಪೂರ ಅಭಿನಂದನೆಗಳು. ಅಂಚ ಎಂಡ್ಲ ಒಂಜಿ ಗಾಡಿದೆ ಇದೆ ಬಾರಿ ಖುಷಿ ಅಂಡ್ ಗಾಡಿ ತೋದು ಅಂಚ ಗಾಡಿದ ಪೈಪೋಟ ಇಂಚಿನ ಬಂಡ ಈ ಗಾಡಿ ಡೆಡ್ಡೆ ಮೈಲೇಜ್ಲ ಉಂಡು ಒಂಜಿ ಸ್ಕೂಟಿ ದೆಪ್ಪನ ಹಿಡಿದು ಜಾಸ್ತಿ ಈ ಗಾಡಿ ಲಾಭ ಉಂಡು. ಬೊಕ್ಕ ನಂಗೆ ಪ್ಯಾಸೆಂಜರ್ ಪಾಡ್ರ ಲಾಭ ಉಂಡು, ಸ್ವಂತ ವೀಸ್ಗೆ ಲಾಭ ಉಂಡು. ಬೊಕ್ಕ ನಂಗೆ ಪೂರೈಕ್ಲ ವೀಸ್ ಆಪ್ನ ಲೆಕ್ಕಂತ ಒಂಜಿ ಗಾಡಿ. ಶ್ರೀ ಅಮೃತೇಶ್ವರ ಯಕ್ಷಗಾನ ಪ್ರತಿಷ್ಠಾನ ತಿರುವೈಲು ವಾಮಂಜೂರ್ದ ಒರ್ಮನೆ ವರ್ಷಾಚರಣೆ ಲೆಕ್ಕೊಡು ನವಯಕ್ಷ ಸಂಭ್ರಮ ಮಹಾರಾಷ್ಟ್ರದ ಬೊಂಬಾಯಿ ಮಹಾನಗರೋಡು ನಡ್ತೊಂದಿತ್ತದ 4ನೇ ದಿನ ಹೋಟೆಲ್ ಸ್ಪೈಸ್ ವಾಡಿ ಭಗತ್ವಾಡಿ ರಾಜೀವ್ ಗಾಂಧಿ ಮೈದಾನ ಕೈತಲು ನ್ಯೂ ಪನ್ವೇಲ್ ಪೂರ್ವಡ್ ಕೃಷ್ಣಲೀಲೆ ಕಂಸವದೆ ಯಕ್ಷಗಾನ ಅಟ್ಟಣೆ ಆದಿತ್ತಂಡ. ಚೌಕಿ ಪೂಜೆ ನಡಪಾದ ಭಕ್ತರಿಗೆ ಪ್ರಾಯೋಜಕರಿಗೆ ಬಿನ್ನೆರೆಗೆ ಪ್ರಸಾದ ಕೊಡ್ದು ಆಟ ಶುರುವಾಂಡ್ ಸಭಾಲೇಸಿಡು ಬಿನ್ನೆರ್ನ ಒಟ್ಟು ಸೇರಿಕೆಡ್ ಚೆಂಡೆ ಕಲಾವಿದರ ಕೌಶಿಕ್ ರಾವ್ ಪುತ್ತಿಗೆ ಮೇರೆಗೆ 4ನೇ ದಿನದ ಸಾಧನ ಪುರಸ್ಕಾರ ಕೊಡ್ದು ಸಮ್ಮಾನದ ಮರ್ಯಾದೆ ಮಲ್ತೆರ. ಈ ದಿನದ ಆಟದ ಪ್ರಾಯೋಜಕರು ಸಂತೋಷ್ ಶೆಟ್ಟಿ, ಲಿಂಗಮಾರ್ ಗುತ್ತು, ಬೊಕಾರಿನ ಬಡಿದಿ ಶ್ವೇತಾ ಶೆಟ್ಟಿಯರಿಗೆ ಸಮ್ಮಾನದ ಮರ್ಯಾದೆ ಮಲ್ತೆರ. ಶ್ರೀ ಅಮೃತೇಶ್ವರ ಯಕ್ಷಗಾನ ಪ್ರತಿಷ್ಠಾನದ ಮರ್ಯಾದೆ ಗುರ್ಕಾರ್ಯರು ಸೀತಾರಾಮ ಜಾನು ಶೆಟ್ಟಿ, ಪೋಷಕರು ಕುಸುಮೋದರ ಶೆಟ್ಟಿ, ಸತೀಶ್ ಆಳ್ವ ಕುಂಬೇಳ್ ಬೊಕ ವೃಂದಾವನ್ ಬಾಬಾ ಅಯ್ಯಪ್ಪ ಭಜನಾ ಮಂಡಲದ ಪದಾಧಿಕಾರಿಗಳು ಒಟ್ಟುಗಿದ್ದದ ಅಕ್ಲಿಗೆ ಶಾಲು ಪಾಡ್ದು ಪುರ್ಪ ಕೊಡ್ದು ಮರ್ಯಾದೆ ಮಲ್ತೆರ. ಸಭಾಲೇಸರ್ದು ಬೊಕ್ಕ ಶ್ರೀ ಕೃಷ್ಣಲೀಲೆ ಕಂಸವದೆ ಆಟ ದುಂಬರಿಡು.
ಇಡಗಿನಿತ ನಮ್ಮ ಕುಡ್ಲ ತುಳುವಾಡ್ತಿಲು ಮುಗಿಂಡು ಸೊಲ್ಮೆಲು.